ಈ ಕತೆ ಕೇವಲ ತಮಿಳು ಮಾತ್ರವಲ್ಲ, ಕೇವಲ ಕನ್ನಡ ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಕೂಡ ಸದ್ದು ಮಾಡಿತ್ತು. ಆರಂಭಿಕವಾಗಿ ಈ ಚಿತ್ರವನ್ನ ದುನಿಯಾ ವಿಜಯ್ ಅವರು ಮಾಡ್ತಾರೆ ಅಂತ ಹೇಳಲಾಗಿತ್ತು. ಚೆಲುವಿನ ಚಿತ್ತಾರ ಸಿನಿಮಾದ 200 ದಿನಗಳ ಭರ್ಜರಿ ಪ್ರದರ್ಶನಕ್ಕೆ ಗಣೇಶ್ ಮತ್ತು ಅಮೂಲ್ಯ ಅವರು ಮದುವೆ ಆಗ್ತಾರೆ ಅಂತ ಒಂದು ರೂಮರ್ ಹಬ್ಬಿತ್ತು. 18 ತುಂಬದ ಹುಡುಗಿಯನ್ನು ಇಟ್ಕೊಂಡು ಓಡಿ ಹೋಗೋ ಕಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಸ್ ನಾರಾಯಣ್ ಅವರ ಮೇಲೆ ಕೇಸ್ ಕೂಡ ಹಾಕಿದ್ರು. ಆ ಕಾಲದಲ್ಲಿ ಅದು ಎಷ್ಟೋ ಮಂದಿ ಹುಡುಗಿಯರು ನಾನು ಗಣೇಶನ್ನೇ ಮದುವೆ ಆಗೋದು ಅಂತ ಊರು ತುಂಬಾ ಹೇಳ್ಕೊಂಡು ಬರ್ತಾ ಇದ್ರು. ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಮೂಲ್ಯ ಜೋಡಿಯಾಗಿ ಅಭಿನಯಿಸಿದ ಮೊಟ್ಟ ಮೊದಲ ಚಿತ್ರ ಚೆಲುವಿನ ಚಿತ್ತಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಹಾಗೆ ಈ ಸಿನಿಮಾ ಮಾಡಿದಂತಹ ದಾಖಲೆ ಇತಿಹಾಸವನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಜೂನ್ 22, 2007 ಗಾಂಧಿನಗರದ ಕಪಾಲಿ ಮುಖ್ಯ ಚಿತ್ರಮಂದಿರ ಸೇರಿದಂತೆ ರಾಜ್ಯಾದ್ಯಂತ ತೆರೆಕಂಡಿತ್ತು. ಈ ಸಿನಿಮಾ ರಿಲೀಸ್ ಆಗೋದಕ್ಕೂ ಮೊದಲೇ ಈ ಸಿನಿಮಾದ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದವು. ಎಲ್ಲರ ಮನೆಯಲ್ಲಿ ಆ ಕಾಲದಲ್ಲಿ ಬರೀ ಚೆಲುವಿನ ಚಿತ್ತಾರದ್ದೇ ಹಾಡುಗಳು, ಒಂದಲ್ಲ ಎಲ್ಲ ಹಾಡುಗಳು ಅಷ್ಟೇ ಸೂಪರ್ ಡೂಪರ್ ಹಿಟ್ ಆಗಿದ್ದವು. ಹೀಗಾಗಿ ಈ ಸಿನಿಮಾಗೆ ಒಂದು ಮೈಲೇಜ್ ಸಿಕ್ಕಿತ್ತು. ಒಂದಿಷ್ಟು ಮಂದಿ ಈ ಸಿನಿಮಾವನ್ನ ತಮಿಳಿನಲ್ಲಿ ನೋಡಿದ್ರು. ಅಂದರೆ ಈ ಸಿನಿಮಾ ತಮಿಳಿನ ಕಾದಲ್ ಚಿತ್ರದ ರಿಮೇಕ್. ಹೀಗಾಗಿ ಒಂದಿಷ್ಟು ತಮಿಳು ಸಿನಿಮಾವನ್ನ ವೀಕ್ಷಿಸುವವರಿಗೆ ಈ ಸಿನಿಮಾದ ಕತೆ ಗೊತ್ತಿತ್ತು. ಇನ್ನು ಈ ಸಿನಿಮಾ ತಮಿಳುನಾಡಿನಲ್ಲಿ ನಡೆದಂತ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. ಈ ಕತೆ ಕೇವಲ ತಮಿಳು ಮಾತ್ರವಲ್ಲ, ಕೇವಲ ಕನ್ನಡ ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಕೂಡ ಸದ್ದು ಮಾಡಿತ್ತು. ಈ ವಿಚಾರದ ಬಗ್ಗೆ ನಾವು ಮತ್ತೆ ಮಾತಾಡೋಣ. ಅದಕ್ಕೂ ಮೊದಲು ಈ ಕನ್ನಡದ ಚೆಲುವಿನ ಚಿತ್ತಾರ ಮಾಡಿದಂತಹ ಒಂದಿಷ್ಟು ದಾಖಲೆ, ಒಂದಿಷ್ಟು ಅಬ್ಬರದ ಬಗ್ಗೆ ನಾವು ನೋಡೋಣ. ಅದಾಗ್ಲೇ ಗಣೇಶ್ ಅವರು ಮುಂಗಾರು ಮಳೆ ಚಿತ್ರದ ಗೆಲುವಿನಲ್ಲಿ ತೇಳ್ತಾ ಇದ್ರು. ಹೀಗಿರ್ಬೇಕಾದ್ರೆ ಎಸ್ ನಾರಾಯಣ್ ಅವರು ಕಾದಲ್ ಚಿತ್ರದ ಕಥೆಯನ್ನು ಹಿಡ್ಕೊಂಡು ಗಣೇಶ್ ಅವರಲ್ಲಿ ಹೋಗ್ತಾರೆ. ಆರಂಭಿಕವಾಗಿ ಈ ಚಿತ್ರವನ್ನ ದುನಿಯಾ ವಿಜಯ್ ಅವರು ಮಾಡ್ತಾರೆ ಅಂತ ಹೇಳಲಾಗಿತ್ತು. ಅದೇಗೋ ಗಣೇಶ್ ಅವರಲ್ಲಿ ಎಸ್ ನಾರಾಯಣ್ ಹೋಗಿದ್ದಾರೋ ಗೊತ್ತಿಲ್ಲ. ಗಣೇಶ್ ಅವರಲ್ಲಿ ಹೋಗ್ತಾರೆ. ಆದ್ರೆ ಗಣೇಶ್ ಅವರು ಈ ಕಥೆಯನ್ನ ಆರಂಭದಲ್ಲಿ ಒಪ್ಪಿರಲಿಲ್ಲ. ಅದೇಗೋ ಅವರು ಇವರಲ್ಲಿ ಮಾತನಾಡಿ ಅದೇಗೋ ಕೊನೆಗೆ ಗಣೇಶ್ ಅವರು ಈ ಕಥೆಯನ್ನ ಓಕೆ ಮಾಡ್ತಾರೆ. ಚಿತ್ರೀಕರಣ ಎಲ್ಲ ನಡೆಯುತ್ತೆ, ಸಿನಿಮಾನು ರಿಲೀಸ್ ಆಗುತ್ತೆ, ಬಿಗ್ ಓಪನಿಂಗ್ ಕೂಡ ಈ ಸಿನಿಮಾಗೆ ಸಿಗುತ್ತೆ. ಏಷ್ಯಾದಲ್ಲೇ ಅತಿ ದೊಡ್ಡ ಚಿತ್ರಮಂದಿರವಾದ ಕಪಾಲಿ ಚಿತ್ರಮಂದಿರದಲ್ಲಿ 125 ದಿನಗಳ ಭರ್ಜರಿ ಪ್ರದರ್ಶನವನ್ನ ಈ ಸಿನಿಮಾ ಕಾಣುತ್ತೆ. ಇದಾದ ಬಳಿಕ ಇದೇ ಗಾಂಧಿನಗರದ ಸಪ್ನ ಚಿತ್ರಮಂದಿರಕ್ಕೆ ಎತ್ತಂಗಡಿಯಾಗುತ್ತೆ. 125 ದಿನಗಳ ಬಳಿಕ ಅಲ್ಲಿ ಒಂದಿಷ್ಟು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ. ಓವರಲ್ ಆಗಿ ಹೇಳೋದಾದ್ರೆ ಗಾಂಧಿನಗರದಲ್ಲಿ ಒಂದು ಹತ್ರ 175 ದಿನಗಳ ಪ್ರದರ್ಶನವನ್ನು ಕಂಡಿರಬಹುದು. ಆದರೆ ಈ ಸಿನಿಮಾ ಸಂಯೋಜಿತವಾಗಿ ಪ್ರದರ್ಶನ ಕಂಡಿದ್ದು ಬರೋಬ್ಬರಿ 200 ದಿನ. ಅಂದ್ರೆ ಇಲ್ಲೇ ಮಲ್ಲೇಶ್ವರದಲ್ಲಿರುವಂತಹ ಸವಿತಾ ಚಿತ್ರಮಂದಿರದಲ್ಲಿ ಈ ಸಿನಿಮಾ 200 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಹಾಗೆ ಚೆಲುವಿನ ಚಿತ್ತಾರ ಸಿನಿಮಾದ 200 ದಿನಗಳ ಭರ್ಜರಿ ಪ್ರದರ್ಶನಕ್ಕೆ ಈ ಸವಿತಾ ಚಿತ್ರಮಂದಿರ ಸಾಕ್ಷಿಯಾಯಿತು. ಇನ್ನು ಆ ಕಾಲದಲ್ಲಿ ಎಸ್ ನಾರಾಯಣ್ ಅವರ ಮೇಲೆ ಕೇಸ್ ಕೂಡ ಆಗಿತ್ತು. 18 ತುಂಬದ ಹುಡುಗಿಯನ್ನು ಇಟ್ಕೊಂಡು ಓಡಿ ಹೋಗೋ ಕಥೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಯಾರೋ ಒಬ್ರು ಪುಣ್ಯಾತ್ಮರು ಕೇಸ್ ಕೂಡ ಹಾಕಿದ್ರು. ಅದಾದ ಬಳಿಕ ಅದು ಏನೇನಾಯ್ತು, ರಾಜಿ ಸಂಧಾನ ಆಯಿತು. ಆ ಬಳಿಕ ಆ ಸುದ್ದಿ ಏನಾಯ್ತು ಅನ್ನೋ ಅಪ್ಡೇಟೇ ಯಾರಿಗೂ ಗೊತ್ತೇ ಆಗಿಲ್ಲ. ಇನ್ನು ಈ ಚಿತ್ರಕ್ಕೆ ಎಸ್ ನಾರಾಯಣ್ ಅವರೇ ಬಂಡವಾಳ ಹೂಡಿದ್ರು. ಎಸ್ ನಾರಾಯಣ್ ಅವರೇ ನಿರ್ದೇಶಕರು, ಎಸ್ ನಾರಾಯಣ್ ಅವರೇ ನಿರ್ಮಾಪಕರು. ಇನ್ನು ಈ ಚಿತ್ರದ ಹಾಡುಗಳ ಬಗ್ಗೆ ಆಗಷ್ಟೇ ಹೇಳಿದ್ದೆ. ಈ ಚಿತ್ರದ ಸಂಗೀತ ನಿರ್ದೇಶಕರು ಮನೋಮೂರ್ತಿ. ಟೋಟಲ್ ಆಗಿ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿದ್ದು 30 ಕೋಟಿ ರೂಪಾಯಿ. ಆ ಕಾಲಕ್ಕೆ ಅದು ಭಾರಿ ದೊಡ್ಡ ಮೊತ್ತ. ಅದು 2007 ತೆರೆಕಂಡಂತಹ ಒಂದಿಷ್ಟು ಸೂಪರ್ ಡೂಪರ್ ಹಿಟ್ ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರಿಸಿದಂತಹ ಚಿತ್ರಗಳ ಪೈಕಿ ಚೆಲುವಿನ ಚಿತ್ತಾರ ಕೂಡ ಒಂದು. 2000 ನಂತರದಲ್ಲಿ ಒಂದು ರಿಮೇಕ್ ಸಿನಿಮಾ ಈ ಮಟ್ಟದ ಸಕ್ಸಸ್ ಕಾಣುತ್ತೆ ಅಂತಾದ್ರೆ ಅದು ಸಣ್ಣ ವಿಚಾರ ಅಲ್ಲ. ಈ ಪೈಕಿ ಒಂದಿಷ್ಟು ಸಿನಿಮಾಗಳು ಕನ್ನಡದಲ್ಲಿ ಇವೆ, ಇದರಲ್ಲಿ ಚೆಲುವಿನ ಚಿತ್ತಾರ ಕೂಡ ಒಂದು. ಈ ಸಂದರ್ಭದಲ್ಲಿ ಗಣೇಶ್ ಅವರ ಕ್ರೇಜ್ ಸಿಕ್ಕಾಪಟ್ಟೆ ಇತ್ತು. ಸಿಕ್ಕಾಪಟ್ಟೆ ಮಹಿಳಾ ಅಭಿಮಾನಿಗಳು ಗಣೇಶ್ ಅವರಿಗೆ ಇದ್ರು. ಆ ಕಾಲದಲ್ಲಿ ಅದು ಎಷ್ಟೋ ಮಂದಿ ಹುಡುಗಿಯರು ನಾನು ಗಣೇಶನ್ನೇ ಮದುವೆ ಆಗೋದು ಅಂತ ಊರು ತುಂಬ ಹೇಳ್ಕೊಂಡು ಬರ್ತಾ ಇದ್ರು. ಅದೇ ಸೇಮ್ ಟೈಮಲ್ಲಿ ಅಮೂಲ್ಯ ಅವರಿಗೂ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಅದೆಷ್ಟೋ ಮಂದಿ ನಾನು ಅಮೂಲ್ಯನನ್ನ ಇಷ್ಟಪಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಊರು ತುಂಬ ಸುತ್ತಾಡ್ತಾ ಇದ್ರು. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಸಿನಿಮಾದ ಬಳಿಕ ಗಣೇಶ್ ಮತ್ತು ಅಮೂಲ್ಯ ಅವರು ಮದುವೆ ಆಗ್ತಾರೆ ಅಂತ ಒಂದು ರೂಮರ್ ಹಬ್ಬಿತ್ತು. ಅದಾದ ಬಳಿಕ ಅದು ಆಗಿಲ್ಲ ಬಿಡಿ, ಅದು ಏನೇನೋ ಆಗೋಯ್ತು. ಗಣೇಶ್ ಅವರು ಬೇರೆ ಮದುವೆ ಆದರು. ಈ ಗಣೇಶ್ ಅವರ ಮದುವೆ ವಿಚಾರವಾಗಿ ಅದೆಷ್ಟೋ ಮಂದಿ ಹುಡುಗಿರು ಸುಸೈಡ್ ಮಾಡ್ಲಿಕ್ಕೆ ಹೋದ್ರು. ಗಣೇಶ್ ಅವರು ಯಾವಾಗ ಮದುವೆ ಆದ್ರು ಆ ಬಳಿಕ ಅವರ ಕ್ರೇಜ್ ತನ್ನಿಂದ ತಾನಾಗಿ ಇಳಿತಾ ಬಂತು. ಚೆಲುವಿನ ಚಿತ್ತಾರದ ಬಳಿಕ ಗಣೇಶ್ ಅವರ ಯಾವ ಸಿನಿಮಾ ಕೂಡ ಚೆಲುವಿನ ಚಿತ್ತಾರದ ರೀತಿಯಲ್ಲಿ ಸದ್ದು ಮಾಡಿಲ್ಲ. ಆ ಬಳಿಕ ತೆರೆಕಂಡಂತ ಮಳೆಯಲ್ಲಿ ಜೊತೆಯಲ್ಲಿ ಆಗಿರ್ಬೋದು,
ಆದ್ರೆ ಚೆಲುವಿನ ಚಿತ್ತಾರದ ರೀತಿಯಾಗಿ ಆ ಸಿನಿಮಾ ಕೂಡ ಸದ್ದು ಮಾಡಿಲ್ಲ. ಆ ಮಟ್ಟಕ್ಕೆ ಹವ ಕ್ರಿಯೇಟ್ ಮಾಡಿತ್ತು ಚೆಲುವಿನ ಚಿತ್ತಾರ. ಏನೇ ಇರಲಿ, ಸಿನಿಮಾ ಅಂತೂ ಸಕ್ಸಸ್ ಕಂಡಿತ್ತು. 200 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ನಮ್ಮ ಪುತ್ತೂರಿನ ಮಯೂರ ಚಿತ್ರಮಂದಿರದಲ್ಲೂ ಈ ಸಿನಿಮಾ ಒಂದು 25 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಅದು ರಿಯಲಿ ಯುದ್ಧ ಯುಗದಲ್ಲಿ. ಮಂಗಳೂರಿನ ರಾಮಕಾಂತಿ ಚಿತ್ರಮಂದಿರದಲ್ಲಿ 100 ಡೇಸ್ ಆಗಿ ಆ ಬಳಿಕ ನಮ್ಮ ಪುತ್ತೂರಿಗೆ ಬಂದಿರೋ ಸಿನಿಮಾ ಇದು. ಆದರೂ ಉತ್ತಮವಾದಂತಹ ಪ್ರತಿಕ್ರಿಯೆ ನಮ್ಮ ಪುತ್ತೂರಿನಲ್ಲಿ ಈ ಸಿನಿಮಾಗೆ ಸಿಕ್ಕಿತ್ತು. ಅದೇನೇ ಇರಲಿ, ಇವೆಲ್ಲ ಪ್ರಸ್ತುತ ಇತಿಹಾಸ. ಇದೀಗ ಮಯೂರ ಚಿತ್ರಮಂದಿರವೂ ಇಲ್ಲ, ಈ ಕಡೆ ಕಪಾಲಿ ಚಿತ್ರಮಂದಿರವೂ ಇಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಇಂತಹದ್ದೇ ಇನ್ನೊಂದು ಸಿನಿಮಾದ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ನಮಸ್ಕಾರ. ಈ ಕತೆ ಕೇವಲ ತಮಿಳು ಮಾತ್ರವಲ್ಲ, ಕೇವಲ ಕನ್ನಡ ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಕೂಡ ಸದ್ದು ಮಾಡಿತ್ತು. ಆರಂಭಿಕವಾಗಿ ಈ ಚಿತ್ರವನ್ನ ದುನಿಯಾ ವಿಜಯ್ ಅವರು ಮಾಡ್ತಾರೆ ಅಂತ ಹೇಳಲಾಗಿತ್ತು. ಚೆಲುವಿನ ಚಿತ್ತಾರ ಸಿನಿಮಾದ 200 ದಿನಗಳ ಭರ್ಜರಿ ಪ್ರದರ್ಶನಕ್ಕೆ ಗಣೇಶ್ ಮತ್ತು ಅಮೂಲ್ಯ ಅವರು ಮದುವೆ ಆಗ್ತಾರೆ ಅಂತ ಒಂದು ರೂಮರ್ ಹಬ್ಬಿತ್ತು. 18 ತುಂಬದ ಹುಡುಗಿಯನ್ನು ಇಟ್ಕೊಂಡು ಓಡಿ ಹೋಗೋ ಕಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಸ್ ನಾರಾಯಣ್ ಅವರ ಮೇಲೆ ಕೇಸ್ ಕೂಡ ಆಗಿದೆ. ಆ ಕಾಲದಲ್ಲಿ ಅದು ಎಷ್ಟೋ ಮಂದಿ ಹುಡುಗಿಯರು ನಾನು ಗಣೇಶನ್ನೇ ಮದುವೆ ಆಗೋದು ಅಂತ ಊರು ತುಂಬಾ ಹೇಳ್ಕೊಂಡು ಬರ್ತಾ ಇತ್ತು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.